ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಗುಣಾಯನಂ ಶೀಲಧನಂ ಕೃತಘ್ನಂ ವೃದ್ಧಾಶ್ರಯಂ ಸಂವೃಣತೆ ಸಂಪದಃ. ಪ್ರಸೀದತಾ ಬ್ರಹ್ಮಕುಲಂ ಗವಾಚ ಜನಾರ್ದನ ಸಾನುಚರಶ್ಚ ಮಹ್ಯಂ. ಶೀಲವೇ ಧನವಾಗುಳ್ಳ, ಕೃತಜ್ಞತೆಯ ಗುಣವುಳ್ಳ, ಅನುಭವಿಗಳಾದವರ ಆಶ್ರಯವನ್ನು ಪಡೆದ ಬ್ರಾಹ್ಮಣೀಯ ಅರ್ಹತೆಗಳುಳ್ಳ ವ್ಯಕ್ತಿಯು ಈ ಜಗತ್ತಿನ ಸಕಲ ಭಾಗ್ಯಗಳನ್ನೂ ಪಡೆಯುತ್ತಾನೆ. ಆದ್ದರಿಂದ ದೇವೋತ್ತಮ ಪರಮಪುರುಷನು ಅವನ ಸಂಗಾತಿಗಳು ಗೋಬ್ರಾಹ್ಮಣದ ವರ್ಗದ ಮೇಲೂ ನನ್ನ ಮೇಲೂ ಪ್ರೀತಿಯನ್ನು ತೋರಿಸಲಿ ಎಂದು ಆಶಿಸುತ್ತೇನೆ. ಸೊ ಪೃಥು ಮಹಾರಾಜರು ಈ ಅಧ್ಯಾಯ ಅವರ ಇದನ್ನು ಮುಗಿಸ್ತಾ ಇದ್ದಾರೆ. ಅವರ ಉಪದೇಶಗಳು ಮತ್ತೆ ಅವರ ಪ್ರಾರ್ಥನೆಗಳು ಈ ಅಧ್ಯಾಯದಲ್ಲಿ. ಸೊ ಅವ್ರಿಗೆ ಇಲ್ಲಿ ಇತ್ತೀಚೆಗೆ ಶ್ಲೋಕಗಳು ನಾವು ಕೇಳ್ತಾ ಇರೋದು ಬ್ರಾಹ್ಮಣ ಸಂಸ್ಕೃತಿ, ಬ್ರಾಹ್ಮಿನಿಕಲ್ ಕಲ್ಚರ್. ಸೊ ಇದು ಬಹಳ ಮುಖ್ಯ. ಸೊ ಭಗವಂತನೇ ಪ್ರಾರ್ಥನೆ ನಾವು ಮಾಡೋದು, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತ್ ಹಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಭಗವಂತನೇ ಎಲ್ಲರಿಗೂ ರಕ್ಷಕ, ಪಾಲಕ. ಆದರೆ ವಿಶೇಷವಾಗಿ ಅವನ ಕಾತುರತೆ ಭಗವಂತನಿಗೆ ಬ್ರಾಹ್ಮಣ ಗೋವುಗಳ ರಕ್ಷಣೆ. ಯಾಕಂದ್ರೆ ಆ ರಕ್ಷಣೆ ಆದ್ರೆ ಆಟೋಮ್ಯಾಟಿಕ್ ಆಗಿ ಸಮಾಜದ ಎಲ್ಲ ರಕ್ಷಣೆ ಆಗುತ್ತೆ. ಒಂದು ದೇಹದಲ್ಲಿ ಹೇಗೆ ತಲೆ ಸರಿಯಾಗಿದ್ರೆ ನಮ್ದು ಮತ್ತೆ ಬೇರೆ ಕೈಗಳು ಕಾಲುಗಳು ಎಲ್ಲವೂ ಕೂಡ ಏನೋ ಸ್ವಲ್ಪ ಆಚೆ ಈಚೆ ಆದ್ರೂ ಕೂಡ ಅದನ್ನ ಸರಿಪಡಿಸ್ಬೋದು. ಸೊ ಎಲ್ಲವೂ ಬೇಕು ನಮ್ಗೆ, ಎಲ್ಲ ದೇಹದ ಭಾಗಗಳು ಬೇಕು. ಆದರೆ ತಲೆ ಹೋಲಿಕೆಯಲ್ಲಿ ಸ್ವಲ್ಪ ಇನ್ನ ಮುಖ್ಯ. ಸೊ ಹಾಗೆಯೇ ಬ್ರಾಹ್ಮಣ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಬೇಕು, ಆದರೆ ಬ್ರಾಹ್ಮಣರು, ಬ್ರಾಹ್ಮಣ ಸಂಸ್ಕೃತಿ ಅದು ರಕ್ಷಣೆ ಮಾಡೋದು ಬಹಳ ಮುಖ್ಯ. ಸೊ ಹಾಗೆ ಈಗ ಈ ಶ್ಲೋಕದಲ್ಲಿ ಅದೇನದು ಬ್ರಾಹ್ಮಣತ್ವ, ಅದು ಪಡೆಯೋದು ಹೇಗೆ ಬ್ರಾಹ್ಮಣತ್ವ, ಅದರ ವಿವರಣೆ ಕೂಡ ಇದೆ. ಸೊ ಇಲ್ಲಿ ಹೇಳ್ತಾ ಇರೋದು ಕೆಲವು ಪದಗಳು ಇಲ್ಲಿ ಹೇಳ್ತಾ ಇರೋದಿಲ್ಲಿ. ಗುಣಾಯನಂ ಮತ್ತೆ ಕೃತಜ್ಞ ಮತ್ತೆ ವೃದ್ಧಾಶ್ರಯಂ, ಶೀಲಧನಂ ಪದಗಳು. ಸೊ ಎಲ್ಲವೂ ಒಂದೊಂದು ಕನೆಕ್ಷನ್ ಇದೆ ಎಲ್ಲದಕ್ಕೂ. ಸೊ ಆಟೋಮ್ಯಾಟಿಕಲಿ ನಾವು ಭಗವಂತನ ಭಕ್ತಿ ಮಾಡಿದ್ರೆ ನಮಗೆ ಭಕ್ತಿ ಶುದ್ಧ ಆ ಗುಣಗಳು, ಆ ಶೀಲ, ಆ ನಡತೆ ಬರುತ್ತೆ. ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ ಗುಣೈ ತತ್ರ ಸಮಾಸತೆ ಸುರಾಹ. ಸೊ ನಾವು ಭಗವಂತನ ಭಕ್ತನಾಗ್ಬೇಕು. ಮೊದಲಿಗೆ ಭಗವಂತನ ಆದಾಗ ಈ ಗುಣಗಳು ಬರ್ತವೆ ಮತ್ತೆ ಅದು ಉಳಿತವೆ. ಇಲ್ಲಾಂದ್ರೆ ಏನಾಗುತ್ತೆ, ಗುಣಗಳು ಇರ್ಬೋದು, ಒಮ್ಮೊಮ್ಮೆ ಒಳ್ಳೆ ಗುಣಗಳು ಇರ್ಬೋದು, ಆದ್ರೆ ನಾವು ಮನಸ್ಸಿನ ನೆಲೆಯಲ್ಲಿರೋದ್ರಿಂದ ಯಸ್ಯಾಸ್ತಿ ಭಕ್ತಿರ್ ಭಗವತ್ಯ ಕಿಂಚನ ಸರ್ವೈರ್ ಗುಣೈ ತತ್ರ ಸಮಾಸತೆ ಸುರ ಅರಾವ ಭಕ್ತಸ್ಯ ಕುತೋ ಮಹದ್ಗುಣ ಮನೋರಥೇನ ಆಸತಿ ಧಾವತೋ ಭೈ. ಸೊ ಮನೋರಥ. ಈಗ ದೇಹದಲ್ಲಿ ಆತ್ಮನ ಸಿಕ್ಕಿ ಬಿದ್ದಿದ್ದೇವೆ. ಈ ಮನಸ್ಸನ್ನ ಒಂದು ರಥ ಇದೆ ನಮ್ಮನ, ಅದು ಅಲ್ಲಿ ಇಲ್ಲಿ ನಮ್ಮನ್ನು ಕರಗರಿತಾ ಇದೆ. ಸೊ ಆ ಮನಸ್ಸಿನ ಒಂದು ಅಳತೆಯಲ್ಲಿ ಒಂದೊಂದ್ಸಲ ಒಂದು ಸರಿ ಅನ್ಸುತ್ತೆ, ಒಂದೊಂದ್ಸಲ ಒಂದು ತಪ್ಪು ಅನ್ಸುತ್ತೆ. ಸೊ ಈ ಮನಸ್ಸಿನ ಅಳತೆ, ಮನಸ್ಸಿನ ರಥದ ಮೇಲೆ ನಾವು ಉಳಿಬಾರ್ದು. ನಾವು ಇಲ್ಲಿ ಹೇಳಿದಾಗ ಇಲ್ಲಿ ವೃದ್ಧಾಶ್ರಯ ಮುಖ್ಯವಾಗಿ ಶಿಲ ಪ್ರಭುಪಾದ ಹೇಳ್ತಾರೆ. ವೃದ್ಧಾಶ್ರಯ ಅದು ಮುಖ್ಯ ಅಂತ ಹೇಳ್ತಾರೆ. ಒಬ್ಬ ಶುದ್ಧ ಭಕ್ತರು, ಆಚಾರ್ಯರು ಅವರ ಆಶ್ರಯದಲ್ಲಿ. ಸೊ ವೃದ್ಧ ಅಂದರೂ ಕೂಡ ಅದನ್ನು ಎರಡು ರೀತಿಯ ವೃದ್ಧರು ಅಂತ ಹೇಳ್ತಾರೆ. ಒಂದು
ವಯಸ್ಸಿನಲ್ಲಿ ವೃದ್ಧರು, ಇನ್ನೊಂದು ಜ್ಞಾನದಲ್ಲಿ ವೃದ್ಧರು. ಡೆಫಿನೆಟ್ಲಿ ವಯಸ್ಸಿನಲ್ಲಿ ವೃದ್ಧರಿಗೆ ನಾವು ಮರ್ಯಾದೆ ಕೊಡ್ತೇವೆ, ಗೌರವ ಕೊಡ್ತೇವೆ, ಇಲ್ಲ ಅಂತಲ್ಲ. ಆದ್ರೆ ಅದಕ್ಕೂ ಹೆಚ್ಚು ಜ್ಞಾನದಲ್ಲಿ ವೃದ್ಧರು, ಜ್ಞಾನ ವೃದ್ಧ ಅಂತ ಹೇಳ್ತಾರೆ. ಸೊ ನಾವು ಈ ಭಾಗವತದಲ್ಲಿ ಮೊದಲಿಂದಾನೇ ಪ್ರಾರಂಭದಿಂದಾನೇ ನೋಡ್ತಾ ಇದ್ದೇವೆ. ಶುಕಮುನಿಗಳು ಅವರು ವಯಸ್ಸಿನಲ್ಲಿ ತುಂಬಾ ಚಿಕ್ಕ ವಯಸ್ಸು. ಶುಕಮುನಿಗಳಿಗೆ ನಾವು ಕೇಳೋದು 16 ವಯಸ್ಸು ಅಂತಾನೆ ನಾವು ಹಾಗೆ ಕೇಳ್ತೇವೆ. ಅಲ್ಲಿ ನೆರೆದ ಸಭೆಯಲ್ಲಿ ಎಲ್ಲ ಋಷಿಮುನಿಗಳು ಅವರಿಗಿಂತ ಹಿರಿಯರೇ, ವಯಸ್ಸಿನಲ್ಲಿ ಅವ್ರಿಗಿಂತ ವೃದ್ಧರೇ, ಆದ್ರೆ ಅವರು ಜ್ಞಾನ ವೃದ್ಧ ಅಂತ ಹೇಳ್ಬೋದು. ಅವರು ವಯಸ್ಸಿನಲ್ಲಿ ಕಿರಿಯರಾಗಿದ್ರು ಕೂಡ, ಆದ್ರೆ ಅವರು ಜ್ಞಾನದಲ್ಲಿ, ಅವರ ಅನುಭವದಲ್ಲಿ, ಅವರ ಇದರಲ್ಲಿ ಅವರು ಎಲ್ಲರಿಗಿಂತ ಒಂದು ರೀತಿ ವೃದ್ಧರು. ಸೊ ಹಾಗೆ ಅವರಿಗೆ ಆ ಸಭೆಯಲ್ಲಿ ಅವರಿಗೆ ಆ ಪದವಿ ಕೊಟ್ರು, ಆ ಸಭೆಯ ಸಭಾಧ್ಯಕ್ಷರಾಗಿ ಪದವಿ ಕೊಟ್ರು. ಮತ್ತೆ ಅವರು ಎಲ್ಲರಿಗೂ ಕೂಡ ಅವರು ಪರೀಕ್ಷಿತ್ ಮಹಾರಾಜರಿಗೆ ಉದ್ದೇಶಿಸಿ, ಮತ್ತೆ ಅವರು ಸೇರಿದಂತೆ ಎಲ್ಲರನ್ನು ಉದ್ದೇಶಿಸಿ ಭಾಗವತನ ಅವರು, ಯಾಕಂದ್ರೆ ಅವರು ಜ್ಞಾನ ವೃದ್ಧರು ಶುಕದೇವ ಗೋಸ್ವಾಮಿ. ಹಾಗೆ ಮತ್ತೆ ಈ ಸಭೆಯಲ್ಲಿ ಕೇಳಿದ ಸೂತ ಗೋಸ್ವಾಮಿಗಳು ಕೂಡ, ಮತ್ತೆ ನಾವು ಕೇಳೋದು ನೈಮಿಷಾರಣ್ಯ ಸಭೆಯಲ್ಲಿ ಅವರು ಕೂಡ ಸನಕಾದಿ ಋಷಿಗಳಿಗೆ ಅವರು ಭಾಗವತನ ಹೇಳುವಾಗ, ಸೂತ ಗೋಸ್ವಾಮಿಗಳು ಕೂಡ ಒಂದು ರೀತಿ ಅವರ ವಯಸ್ಸು ಕೂಡ ಚಿಕ್ಕದು. ಮೊದಲಿಗೆ ಅವರ ತಂದೆ ಆ ಸಭೆಯನ್ನ ಇದ್ ಮಾಡ್ಬೇಕಿತ್ತು, ರೋಮಹರ್ಷಣ ಸೂತ, ಆದರೆ ಅಕಾಲಿಕ ಮೃತ್ಯು ಅವರಿಗೆ ಬಲರಾಮರಿಂದ ಅವರ ಇದಾಗುತ್ತೆ, ಅಂತ್ಯವಾಗುತ್ತೆ. ನಂತರ ಈ ಸೂತ ಗೋಸ್ವಾಮಿಗೆ ಆ ಪದವಿಯನ್ನು ಕೊಡ್ತಾರೆ, ಸಭಾಧ್ಯಕ್ಷರಾಗಿ ಕೊಡ್ತಾರೆ. ಮತ್ತೆ ಅವರು ಈ ಭಾಗವತ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನೋಡಿದ್ರು ಕೂಡ ಶೌನಕ ಋಷಿ ತುಂಬಾ ಆಯುಷ್ನಲ್ಲಿ ಕೂಡ ವೃದ್ಧರು ಅಂತ ಹೇಳ್ತಾರೆ. ಸೊ ಅಲ್ಲಿ ಇರುವ ಸಭೆಯಲ್ಲಿ ಅವರನ್ನು ಮುಖಂಡರು ಅಂತ ಎಲ್ಲ ಋಷಿಮುನಿಗಳಿಗೆ ಪ್ರತಿನಿಧಿಯಾಗಿ ಅವ್ರನ್ನ ಸ್ವೀಕರಿಸ್ತಾರೆ. ಅವರು ಸೂತ ಗೋಸ್ವಾಮಿಗಳಿಗೆ ಪ್ರಶ್ನಿಸ್ತಾರೆ. ಸೊ ಸೂತ ಗೋಸ್ವಾಮಿ ಕೂಡ ನಾವು ಹೇಳ್ಬೋದು ಆ ರೀತಿ ಜ್ಞಾನ ವೃದ್ಧ. ಸೊ ಅವ್ರಿಗೆ ಈ ವಯಸ್ಸಿನಲ್ಲಿ ವೃದ್ಧರಿಲ್ಲದೆ ಇರ್ಬೋದು, ಆದರೆ ಜ್ಞಾನದಲ್ಲಿ ವೃದ್ಧರು. ಸೊ ಎನಿವೆ, ಸೊ ಇಲ್ಲಿ ಹೇಳ್ತಾ ಇರೋದು ಹೀಗೆ ನಾವು ವೃದ್ಧಾಶ್ರಯ, ಇದು ಮುಖ್ಯ. ಒಂದು ಜ್ಞಾನದಲ್ಲಿ, ಇನ್ನೊಂದು ಅನುಭವದಲ್ಲಿ. ಸೊ ಎಲ್ಲವೂ, ಸೊ ಜ್ಞಾನ ಕೂಡ ಕೇವಲ ಥಿಯರಿಟಿಕಲ್ ಜ್ಞಾನ ಅಂತಲ್ಲ, ಅದರ ವಾಸ್ತವ ಅನುಭವದಲ್ಲಿ ಜ್ಞಾನ ವಿಜ್ಞಾನ. ಸೊ ಹೀಗೆ ಆ ಒಂದು ಆಶ್ರಯ ಪಡೆದಾಗ ಈ ಗುಣಗಳು ಕೂಡ ಭಗವಂತನ ಆಶ್ರಯ ಪಡೆಯೋದ್ರಿಂದ ಬರುತ್ತೆ. ಅದು ಸ್ಥಿರವಾಗಿ ನೆಲೆಯೂರುತ್ತೆ. ಕೃತಜ್ಞ ಮತ್ತೆ ಕೃತಜ್ಞ. ಸೊ ಅಲ್ಲಿ ಹೇಳ್ತಾರೆ ಕೃತಜ್ಞ ಅಂದ್ರೆ ಕೃತಜ್ಞತೆ, ಮೊದಲಿಗೆ ಕೃತಜ್ಞತೆ ಪ್ರತಿಯೊಬ್ಬರಿಗೆ ಭಗವಂತನಿಗೆ. ಡೆಫಿನೆಟ್ಲಿ ಕೃತಜ್ಞತೆ ನಾವು ಪ್ರತಿಯೊಂದು ಮಾನವ ಜೀವಿಯಲ್ಲಿ ಹುಟ್ಟಿದ್ದೆ ಅವರು ದೇವರ್ಷಿ ಭೂತಾಪ್ತ ನೃಣಾಂ ಪಿತೃಣಾಂ ನಾಯಂ ಕಿಂಕರು ಋಣಿಚ ರಾಜ. ಸೊ ಇದೆಲ್ಲ ಋಣಗಳಿದೆ ನಮ್ಗೆ. ಸೊ ಕೃತಜ್ಞರಾಗಿರ್ಬೇಕು ನಾವು. ಯಾರ್ಯಾರಿಗೆ? ದೇವತೆಗಳು. ಸೊ ಅವರು ಎಲ್ಲ ನಮಗೆ ಗಾಳಿ, ಬೆಳಕು, ನೀರು, ಮಳೆ ಎಲ್ಲ ಬರ್ತಾ ಇದೆ ಅವರಿಂದ. ಋಷಿಗಳು ನಮಗೆ ಈ ವೈದಿಕ ಜ್ಞಾನ, ಬೇರೆ ಲೌಕಿಕ ಜ್ಞಾನ ಕೊಡ್ತಾ ಇರೋ ಇವರು ದೇವ ಋಷಿ. ಭೂತ ಬೇರೆ ಜೀವಿಗಳು. ಆಪ್ತ ನಮ್ಮ ಆತ್ಮೀಯ ನೆಂಟರು ದೇವಾರ್ಷಿ ಭೂತಾಪ್ತ. ನೃಣಾಂ ಪಿತೃಣಾಂ ಮಾನವ ಸಮಾಜ. ಪಿತೃಣಾಂ ನಮ್ಮ ಹಿರಿಯರು, ತಂದೆ ತಾಯಿ, ಅವರ ವಂಶದಲ್ಲಿ ಬರುವ ಪಿತೃಗಳು. ಸೊ ಅವ್ರಿಗೆಲ್ಲ ನಮ್ಗೆ ಋಣ ಇದೆ. ಸೊ ಹಾಗೆ ನಾವು ಕೃತಜ್ಞತೆ ಭಾವ ಇರಬೇಕು. ಆದರೂ ಕೂಡ ಮೊದಲ ಕೃತಜ್ಞತೆ ಭಾವ ಹೇಳ್ತಾ ಇದ್ದಾರೆ ಭಗವಂತನ. ಯಾಕಂದ್ರೆ ಇದೆಲ್ಲ ವ್ಯವಸ್ಥೆ, ಇದೆಲ್ಲ ನಮಗೆ ರಕ್ಷಣೆ ಕೊಡುವ ಒಂದು, ನಮಗೆ ಮಾರ್ಗದರ್ಶನ ಕೊಡುವ ವ್ಯವಸ್ಥೆ. ಇದಕ್ಕೆ ಕಾರಣ, ಸರ್ವ ಕಾರಣ ಭಗವಂತ. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋಯೋ ಬಹುನಾಂ ವಿದಧಾತಿ ಕಾಮ. ಸೊ ನಾವು ನಿತ್ಯರು, ಅವನು ನಿತ್ಯನು. ನಾವೆಲ್ಲರೂ ಅನೇಕ ನಿತ್ಯರು, ಅವನು ನಮ್ಮೆಲ್ಲರ ಅನೇಕ ನಿತ್ಯರ ಒಡೆಯ, ಮುಖ್ಯ ವ್ಯಕ್ತಿ. ನಿತ್ಯೋ ನಿತ್ಯಾನಾಂ, ಅವನು ನಿತ್ಯನು. ಅವನು ಚೇತನಾನು, ನಾವು ಪ್ರಜ್ಞಾಯಿತ ಜೀವಿಗಳು. ಅವನು ಸರ್ವಜ್ಞನು. ಸೊ ಚೇತನನ ಏಕೋಯೋಗವನ ವಿದ್ಯಾರ್ಥಿ ಕಾಮ. ಸೊ ಅವನು ನಮ್ಮನ್ನು ಸಲ್ಲಿಸ್ತಾನೆ. ಸೊ ಅಲ್ಲಿಂದ ನಮ್ಮ ಕೃತಜ್ಞೆ ಪ್ರಾರಂಭ ಆಗ್ಬೇಕು ಅಂತ ಇಲ್ಲಿ ಭಾರತದಲ್ಲಿ ಹೇಳ್ತಾ ಇದ್ದಾರೆ. ಕೃತಜ್ಞತೆ ಭಾವ ಬೇಕು, ಆದ್ರೆ ಮೊದಲಿಗೆ ಭಗವಂತನ ಮೇಲೆ ಶುರು ಆಗ್ಬೇಕು.
ಭಗವಂತನಿಗೆ ನಾವು ಕೃತಜ್ಞ ಇಲ್ಲದೆ ನಾವು ಬೇರೆ ಕೃತಜ್ಞೆಯನ್ನು ಇದು ಮಾಡಿದ್ರು ಕೂಡ ಅದು ಅಪರಿಪೂರ್ಣ. ಮೊದಲ ಕೃತಜ್ಞತೆ ಕೃಷ್ಣನಿಗೆ, ಪರಮಪುರುಷನಿಗೆ, ಮತ್ತೆ ಅವನಿಂದ ಡೆಫಿನೆಟ್ಲಿ ಬೇರೆ ಕೃತಜ್ಞತೆ ಆಟೋಮ್ಯಾಟಿಕ್ ಆಗಿ ಬರುತ್ತೆ. ಹಾಗಾಗಿ ಆ ರೀತಿಯ ಶೀಲ ಇದು ಬರುತ್ತೆ. ಇಲ್ಲಿ ಹೇಳ್ತಾ ಶೀಲಧನಂ, ಆ ಕೃತಜ್ಞ ಭಾವ ಬೆಳೆದರಲ್ಲಿ ಆಟೋಮ್ಯಾಟಿಕ್ ಅಲ್ಲೇ ಒಬ್ಬ ವ್ಯಕ್ತಿಯಲ್ಲಿ ಆ ನಡವಳಿಕೆ ಬರುತ್ತೆ. ಶೀಲಧನಂ, ಗುಣಾಯನಂ, ಸೊ ಇಲ್ಲಿ ಪದಗಳು ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮುಖ್ಯವಾದದ್ದು ಕೃತಜ್ಞ ಮತ್ತೆ ವೃದ್ಧಾಶ್ರಯ ಅಂತ ಶಿಲ ಪ್ರಭುಪಾದರು ಅದನ್ನ ತಿಳಿಸ್ತಾ ಇದ್ದಾರೆ. ಇನ್ನ ತಿಳಿಸ್ತಾ ಇರೋದಂದ್ರೆ ಭಗವಂತನು ತನ್ನ ಸಂಗಡಿಗರ ಜೊತೆಗಿದ್ದಾನೆ. ಭಗವಂತನ ಒಬ್ಬನೇ ಇಲ್ಲ, ಅವನ ಗೋಪಾಲ, ಗೋವಿಂದ, ಸೊ ಹಾಗೆ ಅವನ ಅನುಯಾಯಿಗಳು, ಅವನ ಸಹಚರರು ಇದ್ದಾರೆ. ಸೊ ಒಬ್ಬ ರಾಜನು ಇದ್ದಾನೆ ಅಂದ್ರೆ ರಾಜನು ಒಬ್ಬನೇ ಇಲ್ಲ. ರಾಜನು ಅಂದ್ರೆ ಅವನ ಮಂತ್ರಿಗಳಿದ್ದಾರೆ, ಅವನ ಸಹಾಯಕರಿದ್ದಾರೆ, ಬಹಳ ಅವನ ಸೇವಕರಿದ್ದಾರೆ, ಅವರೆಲ್ಲ ಸೇರಿ ರಾಜ. ಸೊ ಅದೇ ರೀತಿಯಲ್ಲಿ ಪರಮಪುರುಷ ಅಂದ್ರೆ ಭಗವಂತನು ಅಂದ್ರೆ ಅವನೊಬ್ಬನೇ ಅಲ್ಲ, ಅವನ ಜೊತೆ ಅವನ ಆತ್ಮೀಯ ಭಕ್ತರಿದ್ದಾರೆ. ಸೊ ಅದರಲ್ಲೂ ಇಲ್ಲಿ ವಿಶೇಷವಾಗಿ ಭಗವಂತನು ಅವನ ತನ್ನ ಮೂಲ ರೂಪ ಕೃಷ್ಣದ ರೂಪದಲ್ಲಿ ಅವನು ಗೋವುಗಳು, ಗೋಪಿಕೆಯರು, ಗೋಪಾಲಕರ ಜೊತೆಗಿದ್ದಾನೆ. ಸೊ ಶಿಲ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ದಾರೆ, ಬ್ರಾಹ್ಮಣ ಸಂಸ್ಕೃತಿ ಅಂದ್ರೆ ಇದು ಕೂಡ ಮುಖ್ಯ. ಬ್ರಾಹ್ಮಣ ಸಂಸ್ಕೃತಿಯಲ್ಲಿ ಗೋರಕ್ಷಣೆ ಮುಖ್ಯ. ಗೋರಕ್ಷಣೆ ಮುಖ್ಯವಾಗಿ ವೈಶ್ಯರ ಇದು ಅಂತ ಹೇಳ್ತಾರೆ, ಕೃಷಿ, ಗೋರಕ್ಷೆ, ವಾಣಿಜ್ಯ. ಆದರೂ ಕೂಡ ಪ್ರತಿಯೊಬ್ಬ ವರ್ಗದ ಜನರು ಕೂಡ ಗೋರಕ್ಷಣೆ ಮಾಡ್ತಾರೆ. ವಿಶೇಷವಾಗಿ ವೈಶ್ಯರು ಮಾಡ್ಬೋದು. ಅವರು ಹೇಗೆ ನಾವು ಕೇಳೋದು, ನಂದ ಮಹಾರಾಜರ ಹತ್ರ 10 ಲಕ್ಷ ಅಷ್ಟಿಷ್ಟು ಗೋಗಳಿತ್ತು. ಸೊ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಅಂದ್ರೂ ಕೂಡ ಪ್ರತಿಯೊಬ್ಬರು ವೈದಿಕ ಸಂಸ್ಕೃತಿಯಲ್ಲಿ ಬ್ರಾಹ್ಮಣರು, ಕ್ಷತ್ರಿಯರು ಎಲ್ಲರೂ ಕೂಡ ಗೋವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಗೋರಕ್ಷಣೆಯಿಂದ ನಮಗೆ ಸಿಗುವ ಗೋವಿನ ಪದಾರ್ಥಗಳು, ವಿಶೇಷವಾಗಿ ಅದರ ಹಾಲು, ಅದರ ಸೇವನೆಯಿಂದ ಹೇಳ್ತಾರೆ ನಮ್ಮ ಮೆದುಳು ಬೆಳವಣಿಗೆ ಆಗುತ್ತೆ. ಮೆದುಳು ಬೆಳವಣಿಗೆಯಾಗಿ ನಮಗೆ ಸರಿಯಾಗಿ ಆಧ್ಯಾತ್ಮಿಕ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಶಕ್ತಿ ಸಿಗುತ್ತೆ. ಇಲ್ಲಾಂದ್ರೆ ಭೌತಿಕ ಜ್ಞಾನ ಸಿಗ್ಬಹುದು, ಆದ್ರೆ ಆಧ್ಯಾತ್ಮಿಕ ಬೆಳೆಯೋಕೆ ಇದು ಅವಶ್ಯಕ. ಈ ರೀತಿಯ ಸಾತ್ವಿಕವಾಗಿರುವ ಇದು ಮತ್ತೆ ಗೋವಿನಿಂದ ಭಗವಂತನು ಕೊಟ್ಟಿರುವ ವಿಶೇಷ ಒಂದು ಇದು, ಅದರ ಪೌಷ್ಟಿಕಾಂಶಗಳು, ಅದರಿಂದ ನಮಗೆ ಆಧ್ಯಾತ್ಮಿಕ ಬೆಳವಣಿಗೆ ಆಗುತ್ತೆ. ಸೊ ಅದಕ್ಕೆ ಶಿಲ ಪ್ರಭುಪಾದ ಬಹಳ ಚೆನ್ನಾಗಿ ಬರೀತಾ ಇದ್ದಾರೆ. ಇಲ್ಲಿ ಇದು ಬ್ರಾಹ್ಮಣ ಸಂಸ್ಕೃತಿ, ಬ್ರಾಹ್ಮಣಿಕಲ್ ಕಲ್ಚರ್ ಇಲ್ಲ, ಅಲ್ಲಿ ಗೋವುಗಳ ರಕ್ಷಣೆ ಆಗೋದಿಲ್ಲ. ಅವರನ್ನು ಸಾಮಾನ್ಯ ಪ್ರಾಣಿಗಳಾಗಿ ಭಾವಿಸ್ತಾರೆ. ಸೊ ಇವಾಗ ನಾವು ಮಾಡ್ತೇವೆ, ರಕ್ಷಣೆ ಕೊಡ್ತೇವೆ. ಏನು ಕೊಡ್ತೇವೆ ನಾವು ರಕ್ಷಣೆ? ನಾಯಿಗಳಿಗೆ ರಕ್ಷಣೆ ಕೊಡ್ತೇವೆ ನಾವು. ವೈದಿಕ ಸಂಸ್ಕೃತಿಯಲ್ಲಿ ಇಲ್ಲ, ನಾಯಿಗಳಿಗೆ ರಕ್ಷಣೆ ಅಂತಲ್ಲ, ಅವ್ರಿಗೆ ರಕ್ಷಣೆ ಕೊಡಬಾರ್ದು ಅಂತಲ್ಲ, ಆದ್ರೆ ಅವರ ಸ್ಥಳ ಬೇರೆ, ಅವರ ಸ್ಥಾನ ಬೇರೆ. ಗೋವಿನ ರಕ್ಷಣೆ ಹೆಚ್ಚು ಪ್ರಾಮುಖ್ಯತೆ, ಅದು ಹೆಚ್ಚು ಪ್ರಾಮುಖ್ಯತೆ, ಅದು ವೈದಿಕ ಸಂಸ್ಕೃತಿ. ಸೊ ಆದರೆ ಈ ತರ ಸಂಸ್ಕೃತಿ ನಾವು ಕಳ್ಕೊಂಡಾಗ ಗೋವುಗಳನ್ನ ನಾವು ಸಾಮಾನ್ಯ ಪ್ರಾಣಿಗಳು, ಸಾಮಾನ್ಯ ಜೀವಿಗಳು ಅಂತ ಹೇಳಿ ಅವರ ಹತ್ಯೆ ಮಾಡ್ತೇವೆ, ಗೋಹತ್ಯೆ ಮಾಡ್ತೇವೆ. ಸೊ ಗೋಹತ್ಯೆ ಮಾಡಿದಾಗ ಪ್ರಕೃತಿ ನಮಗೆ ಪ್ರತಿಕ್ರಿಯೆ ಕೊಡುತ್ತೆ. ಬಹಳ ವಿನಾಶಕಾರಿಯಾದ ಪರಿಣಾಮಗಳು ಬರುತ್ತೆ ಸಮಾಜಕ್ಕೆ. ಸೊ ಇಲ್ಲಿ ಹೇಗೆ ನಾವು ಕಸಾಯಿಖಾನೆಯಲ್ಲಿ ಈ ರೀತಿ ಗೋವುಗಳನ್ನ ಇನ್ನೊಂದು ನಾವು ಅವರನ್ನ ಹತ್ಯೆ ಮಾಡ್ತೇವೆ, ಹೀಗೆ ಪ್ರಕೃತಿ ಕೂಡ ನಮ್ಮ ಮಾನವ ಸಮಾಜಕ್ಕೆ ಆ ರೀತಿ ಪ್ರತಿಕ್ರಿಯೆ. ಆಗ ಪ್ರತಿಕ್ರಿಯೆ ಕೊಟ್ಟಾಗ ನಮಗೆ ಏನೋ ಬರುತ್ತೆ, ಒಂದ್ಸಲ ಈ ತರ ಯುದ್ಧಗಳು ಬರುತ್ತೆ, ಇಲ್ಲಾಂದ್ರೆ ಇನ್ನೇನಾದ್ರೂ ಒಂದು ರೋಗಗಳು ಬರುತ್ತೆ. ಸೊ ಬೇರೆ ಬೇರೆ ರೀತಿಯಲ್ಲಿ ಅನಾಹುತಗಳು, ನೂರಾರು ಸಾವಿರಾರು ಜನರು ಒಮ್ಮೆಲೆ ಸಾಯ್ತಾರೆ. ಸೊ ಇದೆಲ್ಲ ಪ್ರತಿಕ್ರಿಯೆ ಯಾಕೆ? ಗೋವು ರಕ್ಷಣೆ ಇಲ್ಲದೆ ಇರೋದ್ರಿಂದ, ಅವರ ಹತ್ಯೆ ಮಾಡೋದ್ರಿಂದ ನಮಗೆ ಪ್ರಕೃತಿ ಕೊಡುವ ವಿನಾಶಕಾರಿ ಪರಿಣಾಮಗಳು. ಸೊ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಸೊ ಇದು ಮುಖ್ಯ. ಇಲ್ಲಿ ಹಾಗೆ ಪೃಥು ಮಹಾರಾಜರು, ಸೊ ಅವರು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾರೆ, ಅವರು ಸರಿಯಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಅವರು ಹಾಗೆ ಸರಿಯಾಗಿ ಅದೇ ರೀತಿಯಲ್ಲಿ ಪ್ರಜೆಗಳಿಗೆ ಹೇಳ್ತಾ ಇದ್ದಾರೆ. ಅವರು ವೈಯಕ್ತಿಕವಾಗಿ ತಿಳ್ಕೊಂಡಿದ್ದೇ ಅಲ್ಲ, ಅದನ್ನ ಅವರು ಅಭ್ಯಾಸ ಮಾಡಿ ಅವರು ಪ್ರತಿಯೊಬ್ಬರಿಗೂ ಆ ರೀತಿ ಮಾಡೋ ಒಂದು ಅನುಕೂಲತೆ, ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಪೃಥು ಮಹಾರಾಜರು. ಸೊ ಹಾಗೆ ಈಗ ನೆಕ್ಸ್ಟ್ ಬರುವ ಶ್ಲೋಕಗಳಲ್ಲಿ ಎಲ್ಲ ದೇವತೆಗಳು, ಎಲ್ಲ ಋಷಿಮುನಿಗಳು ಎಲ್ಲರೂ ಕೂಡ ಅಂಗೀಕರಿಸ್ತಾರೆ, ಹೌದು ಸೊ ಈ ರೀತಿಯ ಮಹಾರಾಜ, ಈ ರೀತಿಯ ಭಗವಂತನ ಪ್ರತಿನಿಧಿ ಪೃಥು ಮಹಾರಾಜರು,
ಇದು ಇದು ಸರಿ ಅಂತ ಅವ್ರಿಗೆ ಕಂಗ್ರ್ಯಾಚುಲೇಷನ್. ಇವಾಗ ಮುಂದೆ ಅವ್ರಿಗೆ ಇದು ಮಾಡ್ತಾರೆ, ಎಲ್ಲರೂ ಕೂಡ ಧನ್ಯವಾದಗಳನ್ನ ಅರ್ಪಿಸುತ್ತಾರೆ ಅವ್ರಿಗೆ. ಅದನ್ನ ನೋಡ್ತೇವೆ ನಾವು ಮುಂದೆ. ಹರೇ ಕೃಷ್ಣ. ಸೊ ಯಾರಾದ್ರೂ ಏನಾದ್ರು ಸೇರಿಸ್ತೀರಾ ಈ ಶ್ಲೋಕದಲ್ಲಿ? ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ, ಹೇಳಿ. ಭಗವಂತನ ಕೃಪೆ ದೊರಿಬೇಕಾದ್ರೆ ಬ್ರಾಹ್ಮಣರ ಸೇವೆ, ಗೋ ಸೇವೆ ಮತ್ತು ಭಕ್ತಿ ಸೇವೆ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಬಟ್ ನಾವು ಇದು ಏನೋ ಗೋ ಸೇವೆ ಒಂದೇ ಮಾಡ್ಕೊಂಡಿದ್ರೆ ಭಗವಂತನ ಕೃಪೆ ಸಿಗುತ್ತಾ ಪ್ರಭುಜಿ? ನಾವು ಬ್ರಾಹ್ಮಣರ ಸೇವೆ ಮಾತ್ರ ಮಾಡ್ಕೊಂಡಿರ್ತೀವಿ, ಭಗವಂತನ ಕೃಪೆ ಸಿಗುತ್ತಾ? ಬರೇ ಗೋ ಸೇವೆ ಮಾಡ್ತೀವಿ, ಅವಾಗ ಭಗವಂತನ ಕೃಪೆ ಸಿಗುತ್ತಾ? ಎಲ್ಲ ಭಕ್ತಿ ಸೇವೆಯನ್ನು ಮಾಡೇಬೇಕಂತ. ಸೊ ಎಲ್ಲ ಪರಸ್ಪರವಾಗಿ ಎಲ್ಲ ಹೊಂದಾಣಿಕೆ ಇದೆ. ವರ್ಣಾಶ್ರಮರ ಪ್ರಕಾರ ವೈಶ್ಯರು ಮಾಡ್ತಾರೆ, ಬಟ್ ನಾವು ಬ್ರಾಹ್ಮಣ ಕ್ಷತ್ರಿಯರು ಬೇಕಾಗಿಲ್ಲ. ಅವರೆಲ್ಲ ಹೇಗೆ ಪ್ರಭುಜಿ ಅಂದ್ರೆ? ಅಲ್ಲ, ಮಾಡ್ಬೇಕು ಅಲ್ಲ, ಏನಂದ್ರೆ ಜಪ ಹರೇ ಕೃಷ್ಣ ಮತ್ತು ಜಪ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕಲ್ಲ. ಸೊ ಅದು ನಾವು ಬ್ರಾಹ್ಮಣ ಸೇವೆ ಮಾಡ್ತಾ ಇದ್ವಿ, ಗೋ ಸೇವೆ ಮಾಡ್ತಾ ಇದೀವಿ ಅಂತ ನಾವು ಹರೇ ಕೃಷ್ಣ ಮತ್ತು ಜಪ ಬಿಟ್ಬಿಡ್ತೇವೆ, ಇಲ್ಲಾಂದ್ರೆ ನಾವು ಭಾಗವತರು ಇದು ಬಿಟ್ಬಿಡ್ತೇವೆ ಅಂತ. ಸೊ ಇನ್ನ ನಾವು ಸರಿಯಾದ ರೀತಿಯಲ್ಲಿ ಅವ್ರಿಗೆ ಮಾಡ್ತಾ ಇದ್ರೆ ಅವ್ರು ನಮ್ಗೆ ಇನ್ನ ಇದನ್ನ ಮಾಡೋದಕ್ಕೆ ಇನ್ನ ನಮ್ಗೆ ಪ್ರೋತ್ಸಾಹಿಸ್ತಾರೆ, ಮತ್ತೆ ಅವ್ರು ನಮ್ಗೆ ಇನ್ನ ಒಂದು ರುಚಿ ಕೊಡ್ತಾರೆ. ಸೊ ಇದು ಹಾಗೆ ಆ ಸೇವೆಯಲ್ಲಿ ತೊಡಗಿದಾಗ ಇದೆಲ್ಲವೂ ಬಿಟ್ಬಿಡ್ತೀವಿ ಅಂತ ಅಲ್ಲ. ಇದು ಸೇರಿದೆ, ಇದು ಒಳಗೂಡಿದೆ, ಇದೆ ಇದು ಭಕ್ತಿಯ ಚಟುವಟಿಕೆಗಳು ಒಳಗೂಡಿದೆ. ಇನ್ನ ಮಾಡ್ತಾ ಇವಾಗ ನಾರದ ಮುನಿಗಳು ಅವ್ರ ಸೇವೆ ಮಾಡಿದ್ರು, ಯಾರಿಗೆ? ಅವ್ರ ಚಿಕ್ಕ ಬಾಲಕನಾಗಿ ಅವರ ಶುದ್ಧ ಭಕ್ತರು ಋಷಿಗಳಿಗೆ. ಆದ್ರೆ ಮಾಡೋದ್ರಿಂದ ಅವ್ರಿಗೆ ರುಚಿ ಸಿಕ್ತು, ಅವ್ರಿಗೆ ಇನ್ನ ಹೆಚ್ಚು ಅವ್ರಿಗೆ ಎಷ್ಟು ರುಚಿ ಸಿಕ್ತು ಅದರಲ್ಲಿ, ಭಕ್ತಿಯಲ್ಲಿ, ಮತ್ತೆ ಅಷ್ಟು ವೈರಾಗ್ಯ ಕೂಡ ಬಂತು ಅವ್ರಿಗೆ. ಸೊ ಅದು ಅವ್ರಿಗೆ ಪರಿಣಾಮ, ಅದು ಪ್ರತಿಫಲ. ಆದ್ರೆ ಒಂದ್ ಕಡೆ ಹೇಳೋದು, ನಾವು ಅದನ್ನ ಲೆಕ್ಕಾಚಾರ ಮಾಡೋದಾಗತ್ತೆ. ಡೆಫಿನೆಟ್ಲಿ ನಾವು ನಮ್ಮ ಕೆಲಸ, ನಮ್ಮ ಇದು ಆಚಾರ್ಯರು ಅವರ ಆಜ್ಞೆಗಳು, ಆದೇಶಗಳು, ಅದನ್ನ ಪಾಲನೆ ಮಾಡೋದ್ರಲ್ಲಿ ನಾವು ತೊಡಗಿದ್ರೆ ಭಗವಂತನು ನಮಗೆ ಆ ವ್ಯವಸ್ಥೆ ಮಾಡ್ತಾನೆ. ಸೊ ಒಮ್ಮೆ ತಾತ್ಕಾಲಿಕ ಒಂದ್ಸಲ ಅನ್ನಿಸ್ಬೋದು, ಅಯ್ಯೋ ಏನೋ ಇದೆ ನಮ್ಗೆ ಒಂದ್ಸಲ ನನಗೆ ಭಕ್ತಿ ಮಾಡೋ ಚಟುವಟಿಕೆಗಳಿಗೆ ಅಡಚಣೆ ಆಗ್ತಾ ಇದೆ ಅಂತ. ಇಲ್ಲ, ಆಗೋದಿಲ್ಲ. ಅದು ನಮ್ಗಿನ್ನ ಭಗವಂತ ಕೃಪೆಯಿಂದ ಹೆಚ್ಚು ಮಾಡೋ ಒಂದು ಅವಕಾಶ ಸಿಗುತ್ತೆ, ಹೆಚ್ಚು ಮಾಡೋ ರುಚಿ ಸಿಗುತ್ತೆ. ಸೊ ನಮ್ಮ ಇದು ಆಚಾರ್ಯ ನಿರ್ದೇಶನದಲ್ಲಿ ಇಲ್ಲ ಹೇಳಿದಂಗೆ ವೃದ್ಧಾಶ್ರಯ ಅಂದ್ರೆ ಆಚಾರ್ಯರು, ಶುದ್ಧ ಭಕ್ತರು, ಅವರ ಆಶ್ರಯದಲ್ಲಿ ನಾವು ಭಕ್ತಿ ಮಾಡ್ಬೇಕು, ಸೊ ಅವ್ರ ಮಾರ್ಗದರ್ಶನ ಮಾಡ್ಬೇಕು. ಸೊ ಅವರ ಆದೇಶಗಳನ್ನು ಪಾಲನೆ ಮಾಡೋದ್ರಲ್ಲಿ ನಮ್ಮ ಮನಸ್ಸಿರ್ಬೇಕು. ಸೊ ಆಟೋಮ್ಯಾಟಿಕಲಿ ಬೇರೆದೆಲ್ಲ ಕಾಲ ಸಮಯದಲ್ಲಿ ಸರಿ ಬರುತ್ತೆ. ಓಕೆ ಪ್ರಭು, ಥ್ಯಾಂಕ್ ಯು ಪ್ರಭು. ಓಕೆ, ಎಲ್ಲವರಿಗೂ ಧನ್ಯವಾದಗಳು. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕೀ